sa sa re re mama papa re re mama papa ni ni mama papa ni ni sa 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 ni da pa ma ga re pa 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 mama pa 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 ma pa da ni da pa ma ga re ga sa re ma pa 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 mama pa 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 ma pa sa ni da pa ma ga re ga sa ni sa re ma ga re ma pa ni da pa ma pa ni sa re ma ga re sa ni da pa ma ga re pa 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 mama pa 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 ma pa da ni da pa ma ga re ga sa re ma pa 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 mama pa 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 ma pa sa ni da pa ma ga re ga sa ni sa re ma ga re ma pa ni da pa ma pa ni sa re ma ga re sa ni da pa ma ga re ma pa 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 mama pa 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 ma pa ni da pa ma ga re sa ಶುಭ ಮುಂಜಾನೆ ಶುಭ ನಮನಗಳನ್ನು ಸಲ್ಲಿಸುತ್ತಾ ಮಳೆಯ ಚಿನ್ನೋತ್ಸವ ಹೇಳುವಂಥದ್ದು ಪ್ರತಿ ವರ್ಷ 2 ಬಾರಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಂತ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಂತೇಳಿ ನಮ್ಮ ಶಾಖಾ ಪ್ರಧಾನಕ್ಕೆ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಈ ಚಿನ್ನೋತ್ಸವದ ನಮ್ಮ ಪ್ರಥಮ ಖರೀದಿ ಗ್ರಾಹಕರಾದ ಗಣೇಶ್ ಭಟ್ ಅವರ ಜೊತೆ ತಾವುಗಳು ವೇದಿಕೆ ಬರಬೇಕಂತೇಳಿ ಕೇಳಿಕೊಳ್ತಾ ಇದ್ದೀನಿ. ತಮಗೆಲ್ಲರಿಗೂ ಅದೇ ರೀತಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಿಳೆಯ ಚಿನ್ನೋತ್ಸವ ಅಂತ ನಾನು ಹಾಗೆ ಹೇಳ್ಕೊಂಡಾಗೆ ವರ್ಷಕ್ಕೆ 2 ಬಾರಿ, ಒಂದು ನವರಾತ್ರಿಯ ಸಂದರ್ಭ, ಇನ್ನೊಂದು ಪುತ್ತೂರು ಜಾತ್ರೋತ್ಸವ ಸಂದರ್ಭದಲ್ಲಿ ಮಾಡಿಕೊಂಡು ಬರ್ತಾ ಇರುವಂಥದ್ದು. ಇದೊಂದು ಅಭೂತಪೂರ್ವದ ಕಾರ್ಯಕ್ರಮ ತಿಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಪ್ರತಿ ಚಿನ್ನೋತ್ಸವದಲ್ಲಿ ಗ್ರಾಹಕರಿಗೆ ಹೊಸತನವನ್ನು ತೋರಿಸಿಕೊಡುವಂತ ಒಂದು ಕಾರ್ಯಕ್ರಮ, ಹೊಸತನದ ಆಭರಣಗಳನ್ನು ನೀಡುವಂತಹ ಒಂದು ಕಾರ್ಯಕ್ರಮ. ಈ ಇಂದಿನ ಕಾರ್ಯಕ್ರಮಕ್ಕೆ ಬಂದಂತ ಅತಿಥಿಗಳನ್ನು ಮೊದಲಿಗೆ ಪ್ರಾರ್ಥನೆಯ ಮೂಲಕ ನಮ್ಮ ಸಿಬ್ಬಂದಿ ಹರಿವಂಶ್ ಅವರು ಕಾರ್ಯಕ್ರಮ ನಡೆಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ಗಣಪತಿ ಶ್ರೀ ಮಹಾಗಣಪತಿ ಗಜಾನನ ಉಮಾ ಮಹೇಶ್ವರ ಪ್ರಿಯನಂದನ, ಉಮಾ ಮಹೇಶ್ವರ ಪ್ರಿಯನಂದನ, ಮಹಾಗಣಪತಿ ಗಜಾನನ ಶ್ರೀ ಮಹಾಗಣಪತಿ ಗಜಾನನ. ಸರಿ ಮಗರಿ ರಿ ಮ ಪನಿ ದ ಪ ಮ ಪನಿ ಸರಿ ಮಗರಿ ಸನಿ ದ ಪ ಮಗರಿ ಮ ಪ ಪ ಮ ಮ ಪ ಪ ಪ ಮ ಪ ಸನಿ ದ ಪ ಮಗರಿ ಗ ಸ ರಿ ಮ ಪ ಪ ಪ ಮ ಮ ಪ ಪ ಪ ಮ ಪ ಸನಿ ದ ಪ ಮಗರಿ ಗ ಸ ರಿ ಸರಿ ಮಗರಿ ರಿ ಮ ಪನಿ ದ ಪ ಮ ಪನಿ ಸರಿ ಮಗರಿ ಸನಿ ದ ಪ ಮಗರಿ. ಬಂದಂತ ಮುಖ್ಯ ಅತಿಥಿಗಳು ನಮ್ಮ ಮೇಡಮ್ ಮಾತಾಡಬೇಕು ಅಂತ ಹೇಳ್ತೀವಿ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಸುಮಾರು ಒಂದು 84-85ನೇ ಇಸವಿಯಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ. ಇವತ್ತಿನವರೆಗೂ ನಿನ್ನೆಯೂ ನಾನು ಬಂದಿದ್ದೆ ಇಲ್ಲಿಗೆ. ಮೂಡಿಯದ ಬಗ್ಗೆ ಹೇಳುವ ಅವಶ್ಯಕತೆಯೇ ಇಲ್ಲ, ಎಲ್ಲರಿಗೂ ಗೊತ್ತುಂಟು. ಇಲ್ಲಿಯ ಕಲೆಕ್ಷನ್ ಆಗಲಿ, ಇಲ್ಲಿಯ ಸರ್ವಿಸ್ ಆಗಲಿ ಅತ್ಯುತ್ತಮವಾಗಿದೆ. ಯಾವುದೇ ಒಂದು ಆಭರಣವನ್ನು ಪರ್ಚೇಸ್ ಮಾಡಿಕೊಂಡು ನಮಗೆ ಆಗುವ ರೀತಿಯಲ್ಲಿ ಅವರು ಮಾಡಿಕೊಡ್ತಾ ಇದ್ದಾರೆ. ಸುಮಾರು ನಾನು ಇಲ್ಲಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಈ ಅಂಗಡಿ ತುಂಬ ಸಣ್ಣದಿತ್ತು. ಶೋರೂಮ್ ಸ್ಟೆಪ್ ಹತ್ತಿ ಮುಂದೆ ಮೇಲೆ ಬರಬೇಕಿತ್ತು. ಅಂಥದ್ರಲ್ಲಿ ಇವತ್ತು ಈ ಶೋರೂಮ್ ತುಂಬ ದೊಡ್ಡದಾಗಿ ಬೆಳೆದಿದೆ. ಅದಕ್ಕೆ ಕಾರಣ ಈ
ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿಯ ಕೋಆರ್ಡಿನೇಷನ್ ಕೋಆಪರೇಷನ್ ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಆಭರಣ ಆಗಲಿ, ಯಾವುದೇ ಒಂದು ಜ್ಯುವೆಲ್ಸ್ ಆಗಲಿ ನಾವು ಪರ್ಚೇಸ್ ಮಾಡಲಿ ಅಥವಾ ನಾವು ಫೋನಲ್ಲಿ ಮಾತಾಡಿದ್ರು ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡ್ತಾರೆ. ಯಾವುದೇ ಮುಜುಗರ ಇಲ್ಲದೆ, ಯಾವುದೇ ಕೋಪ ಸಿಡುಕು ಇಲ್ಲದೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದರೆ, ನನ್ನ ಮೊಮ್ಮಗು, ಆ ಮಗು ಬೆಂಗಳೂರಲ್ಲಿ ಸ್ಕೂಲಿಗೆ ಹೋಗ್ತಾ ಉಂಟು. ಪ್ಲೇ ಹೋಮಿಗೆ ಹೋಗೋ ಹೇಳುವಾಗ ನಾನು ಅಲ್ಲಿ ಹೋಗೋದಿಲ್ಲ, ನಾನು ಮುಳಿಯಕ್ಕೆ ಹೋಗ್ತೇನೆ ಅಂತ ಹಠ ಹಿಡಿತಾ ಇದ್ದೆ ಫಸ್ಟಿಗೆ. ಯಾಕೆಂದರೆ ಅವರು ಕಸ್ಟಮರ್ಸನ್ನು ಮಾತಾಡಲ್ಲ, ಮಕ್ಕಳನ್ನು ಅಷ್ಟು ಚೆನ್ನಾಗಿ ಅವರು ನೋಡಿಕೊಳ್ತಾ ಇದ್ದಾರೆ. ಅದಕ್ಕೆ ನಿಜವಾಗಿ ಮೆಚ್ಚಬೇಕು ಇವರನ್ನು. ಅಷ್ಟು ವರ್ಷದಿಂದ ಸುಮಾರು ನಾನು 84-85 ಇಲ್ಲಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಪಪ್ಪನೇ ಇಲ್ಲಿಗೆ ಬರ್ತಾ ಇದ್ರು. ಪಪ್ಪ ಬಂದರು, ನಾನು ಬಂದೆ, ನನ್ನ ಮಕ್ಕಳು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಯಾವುದೇ ಒಂದು ಜ್ಯುವೆಲ್ ಬೇಕು ಅಂತ ಇದ್ರೆ ಕೂಡ ಅವ್ರು ಎಲ್ಲಿಯೂ ಬೇರೆ ಕಡೆ ಪರ್ಚೇಸ್ ಮಾಡೋದು. ಅದಕ್ಕೆ ಕಾರಣ ಇವರ ಸರ್ವಿಸ್, ಇವರ ಸೇವೆ. ಖಂಡಿತಕ್ಕೂ ಈ ಶೋರೂಮ್ ಇನ್ನೂ ಮುಂದಕ್ಕೆ ಬೆಳೀಲಿ, ಇನ್ನೂ ಹೆಚ್ಚು ಹೆಚ್ಚು ಎತ್ತರಕ್ಕೆ ಏರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಮುಳಿಯ ಸಂಸ್ಥೆಗೆ ಧನ್ಯವಾದ ಹೇಳ್ತೇನೆ, ಈ ಅವಕಾಶ ನನಗೆ ಕೊಟ್ಟದ್ದಕ್ಕೆ. ಮುಳಿಯ ಅಂತ ಹೇಳಿದಾಗ ಕೇವಲ ನಾವಿಲ್ಲಿ ಗ್ರಾಹಕರು ಮಾತ್ರ ಅಲ್ಲ, ಮುಳಿಯದು ಮತ್ತು ನಮಗೆ ಅದು ಏನಂದರೆ ನನ್ನ ವೈಯಕ್ತಿಕವಾಗಿ ನನ್ನ ವ್ಯವಹಾರ ಅಭಿವೃದ್ಧಿಯಿಂದ ಹಿಡಿದು ನಮಗೆ ನಮ್ಮ ಮನೆಯಿಂದ ಹಿಡಿದು ಎಲ್ಲ ಮುಳಿಯ ಮತ್ತು ನಮಗೆ ಒಂದು ಒಳ್ಳೆಯ ಸಂಬಂಧ. ಈಗ ನಾನು ಉದ್ಯಮ ಮಾಡ್ತಾ ಇರುವಂತಹ ಜಾಗ ಕೂಡ ಮುಳಿಯದ್ದು. ಹಾಗೆ ಉಳಿಯೋದು ಹೇಗೆ ಅಂದ್ರೆ ಒಂದು ನಿಷ್ಕಲ್ಮಶವಾದಂತಹ ಸೇವೆ ಅಥವಾ ವ್ಯವಹಾರ. ನಮ್ಮಲ್ಲಿ ಇನ್ನೊಬ್ಬ ಬರ್ತಾನೆ ಅಂತ ಹೇಳುವ ಉದ್ದೇಶಕ್ಕೆ ಅವರು ಯಾರ ಹತ್ರ ಗೆಳೆತನವನ್ನು ಅಥವಾ ಯಾರ ಹತ್ರ ಮಾತಾಡ್ಸೋದಲ್ಲ. ನಮ್ಮಲ್ಲಿ ಯಾರು ಬರದೇ ಇರಲಿ, ಪುತ್ತೂರಿನಲ್ಲಿ ಇರುವವರೆಲ್ಲರೂ ನಮ್ಮ ಮಿತ್ರರು ಅಂತ ಹೇಳುವ ಒಂದು ಭಾವನೆಯಲ್ಲಿ ವ್ಯವಹರಿಸುವ ಅವರ ರೀತಿ, ಆ ನಿಷ್ಕಲ್ಮಶವಾದ ಸೇವೆಗೆ ಜನ ಎಷ್ಟು ಒಂದು ಖ್ಯಾತಿಯನ್ನು ಮತ್ತು ಇಷ್ಟು ಉದ್ಯಮವನ್ನು ಅವರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ನಾನು ಒಂದು ಗ್ರಹಿಸ್ತಾ ಇದ್ದೇನೆ. ಯಾಕೆಂದ್ರೆ ಪುತ್ತೂರಿನಲ್ಲಿ ಏನೇ ಒಂದು ಹೊಸದಾಗ್ಲಿ, ಏನೇ ಒಂದು ಹೊಸ ವಿಷಯ ನಡೀಲಿ, ಅಲ್ಲಿ ಉಳಿಯದವರು ಇರ್ತಾರೆ. ಯಾಕೆಂದ್ರೆ ಆ ಊರಿನ ಮೇಲಿರುವ ಪ್ರೀತಿ ಮತ್ತು ತನ್ಮೂಲಕವಾಗಿ ಆ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವಂತ ಅವರ ಶೈಲಿ ಬಹಳ ಒಂದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನನ್ನ ವೈಯಕ್ತಿಕವಾಗಿ ನಾನು ಹೇಳುತ್ತಿದ್ದು, ನನ್ನ ಒಂದು ವ್ಯವಹಾರವನ್ನು ಶುರು ಮಾಡಲಿಕ್ಕೆ ಕಾರಣವೇ ಮುಳಿಯದ MD ಕೃಷ್ಣನಾರಾಯಣ ಮುಳಿ ಅವರು. ಬರೇ ಶುರು ಮಾಡಿಸಿದ್ ಮಾತ್ರ ಅಲ್ಲ, ಪ್ರಥಮ ದಿನದಿಂದ ಈಗ 6 ವರ್ಷ ಆಯ್ತು. 6 ವರ್ಷದಲ್ಲಿ ಪ್ರಥಮ ದಿನದಿಂದ ಈಗಿನವರೆಗೂ ನನ್ನ ಶಾಪಿನ ಪ್ರತಿ ತಿಂಗಳ ಸೇಲ್ಸ್ ಅಲ್ಲಿ ಯಾವುದೇ ಕಸ್ಟಮರ್ ಇದು ಹೈಯೆಸ್ಟ್ ಪರ್ಚೇಸ್ ಅಂತ ನೋಡಿದ್ರೆ ಯಾವತ್ತೂ ಮುಳಿಯವೇ ಇರ್ತದೆ. ಅದು ಒಂದು ಪ್ರೋತ್ಸಾಹ ಕೊಡುವ ರೀತಿ. ಅದು ಬರೇ ವ್ಯವಹಾರ ಅಂತಲ್ಲ, ಎಲ್ಲ ವಿಷಯದಲ್ಲೂ. ಈಗ ನಾನೊಂದು ಹೊಸ ಒಂದು ಸ್ಥಳವನ್ನು ಅಥವಾ ಒಂದು ಹೊಸ ಉದ್ಯಮಕ್ಕೆ ಹೊಸ ಜಾಗವನ್ನು ಖರೀದಿ ಮಾಡ್ತೇನೆ ಅಂತ ಹೇಳಿದಾಗ ಅಲ್ಲೂ ಕೂಡ ನಮ್ಮ ಜೊತೆ ಈ ತರದ್ದು ಮಾಡಿದ್ರೆ ನಿಮ್ಮ ವ್ಯವಹಾರದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳುವ ಒಂದು ಮಿತ್ರತ್ವ, ಎಲ್ಲದಕ್ಕೂ ಆ ಬಾಂಧವ್ಯವನ್ನು ಉಳಿಯದವರು ಇಟ್ಟುಕೊಂಡ ರೀತಿ ಯಾವತ್ತೂ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಅವಕಾಶಕ್ಕಾಗಿ ಸಂಸ್ಥೆಗೂ ಮತ್ತು ಸಂಸ್ಥೆಯ ಮಾಲಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಯಾವುದೇ ವ್ಯವಹಾರದಲ್ಲಿ ನಂಬಿಕೆ ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟದ ಕೆಲಸ. ಅದೇ ಮುಳಿಯದವರು ಎಷ್ಟೋ ವರ್ಷಗಳಿಂದ, ದಶಕಗಳಿಂದ ಇದನ್ನು ಅತ್ಯಂತ ಜಾಗರೂಕತೆಯಿಂದ, ನೈಪುಣ್ಯತೆಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರಿಂದಾಗಿ ಅವರಿಗೆ ಈ ಸಂಸ್ಥೆಯನ್ನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಸಲಿಕ್ಕೆ ಸಹಕಾರವಾಗ್ತದೆ. ಯಾಕಂತೇಳಿದ್ರೆ ಬಂಗಾರದಲ್ಲಿ ನಂಬಿಕೆ ಗಳಿಸಿಕೊಳ್ಳುವುದು ಅಷ್ಟು ಕಷ್ಟದ ಕೆಲಸ, ಸುಲಭದ ಮಾತಲ್ಲ. ಈಗ ನಮ್ಮ ಕುಟುಂಬ ಇದು ನನ್ನದು 3rd ಜನರೇಷನ್, ಇವರನ್ನು ನಂಬಿಕೊಂಡು ವ್ಯವಹಾರಕ್ಕೆ ಬರುವಂಥದ್ದು. ಇಂತಹ ಕುಟುಂಬಗಳು ಎಷ್ಟು ಹೌದು, ಇನ್ನು ನೆಕ್ಸ್ಟ್ ಜನರೇಷನ್ಗೆ ಅದು ನೋಡಿ, ಒಂದು ಮನೆಯಿಂದ ಒಬ್ಬ ಇದು ನೆಕ್ಸ್ಟ್ ಜನರೇಷನ್ ಪಾಸ್ ಆನ್ ಆಗ್ತದೆ. ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟದ ಕೆಲಸ ಈ ವ್ಯವಹಾರದಲ್ಲಿ. ಅದು ಚಿನ್ನದ ವ್ಯವಹಾರದಲ್ಲಂತೂ ತುಂಬ ಕಷ್ಟ. ಹಾಗೆ ಇನ್ನು ಮುಂದಕ್ಕೆ ಇವರು ಇದನ್ನೇ ಮುಂದುವರಿಸ್ಕೊಂಡು ಹೋಗಿ ಇನ್ನೂ ವ್ಯವಹಾರವನ್ನು ವೃದ್ಧಿ ಮಾಡಲಿ ಅಂತ ಹೇಳಿ ನಾನು ನಾವಿಗೇಷನ್ ಮಾಡಿ ಕೇಳಿಕೊಳ್ತೇನೆ. ಎಲ್ಲರಿಗೂ ಚಿನ್ನ ಅಂದ್ರೆ ಮುಳಿಯ,
ಮುಳಿಯ ಅಂದ್ರೆ ಚಿನ್ನ. ಯಾಕೆಂದ್ರೆ ನಾವು ಹೋದಲ್ಲೆಲ್ಲ ಮುಳಿಯವನ್ನು ಕಾಣ್ತೇವೆ. ಯಾಕೆಂದ್ರೆ ನನ್ನ ಸೊಸೆ ತಮಿಳು ಮಾತ್ರ ಅವಳಿಗೆ ಸರಿಯಾಗಿ ಬರುದು. ಅವಳು ನಿನ್ನೆ ನಾನು ಇನ್ವಿಟೇಷನ್ ಅನ್ನು ವಾಟ್ಸ್ಆಪ್ ಅಲ್ಲಿ ನನಗೆ ಕಳಿಸಿದ್ರು ಇಲ್ಲಿ ಯೋಗೇಶ್ ಅವರು. ನಾನು ಅದನ್ನು ಫಾರ್ವರ್ಡ್ ಮಾಡಿದಾಗ ಅವಳು ಹೇಳ್ತಾಳೆ ನನಗೆ ಮೊಳಿಯ ಒಂದು ಓದ್ಲಿಕ್ಕೆ ಬರ್ತದೆ ಇದ್ರಲ್ಲಿ ಅಂತ. ಯಾಕೆ ಅಂತ ಕೇಳಿದ್ರೆ ಬೆಂಗಳೂರಲ್ಲೂ ಮೊಳಿಯ ಉಂಟು ಅದಕ್ಕೆ. ಚಿನ್ನ ಅಂತ ಹೇಳಿದ್ರೆ ಶುಭ. ಎಲ್ಲ ಶುಭ ಸಂದರ್ಭಗಳಲ್ಲಿ ನಾವು ಬಳಸುವಂತದ್ದು ಯಾವುದೇ ಅಶುದ್ಧವಾದದನ್ನು ಚಿನ್ನದ ಮೂಲಕ ಶುದ್ಧಿಗೊಳಿಸುವುದು ಅಂತ ಹೇಳುವ ಪ್ರತೀತಿ, ಇದು ಎಲ್ಲವೂ ಶುಭಕ್ಕೆ ಸಂಬಂಧಪಟ್ಟದ್ದು. ನವರಾತ್ರಿಯ ಶುಭ ಅವಸರದಲ್ಲಿ ಈ ಮುಳಿಯ ಚಿನ್ನೋತ್ಸವದ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭವನ್ನು ಬಯಸುವ ಅವಕಾಶ ನನ್ನದು ಇವತ್ತು. ನಿಮಗೆಲ್ಲರಿಗೂ ವಂದನೆಗಳು. ಚೆನ್ನೈ ಅಂತ ಹೇಳುವಾಗ ಇನ್ನೊಂದು ವಿಷಯ ಹೇಳಲೇಬೇಕು. ನಾನು ಚೆನ್ನೈಯ ವೆಡ್ಡಿಂಗ್ ಸ್ವೀಟ್ ನಲ್ಲಿರುವ GRT ಜ್ಯುವೆಲ್ಲರ್ಸ್ಗೆ ಒಂದ್ಸತಿ ಹೋಗಿದ್ದೆ. ಯಾಕೆಂತ ಹೇಳಿದ್ರೆ ನನ್ನ ಸೊಸೆ ಅಲ್ಲಿ ಅವಳು, ಹಾಗಾಗಿ ನನಗಲ್ಲಿ ನೋಡಿ ಇಲ್ಲಿ ಚಿನ್ನ ಫ್ರೀ ಕೊಡ್ತಾರ ಅಂತ ಅನಿಸಿತ್ತು. ಯಾಕೆಂದ್ರೆ ಅಷ್ಟು ರಶ್ ಅಲ್ಲಿ. ಒಂದು ಲಿಫ್ಟ್ಗೆ ನಾವು ಎಂಟರ್ ಆಗ್ಬೇಕಾದ್ರೆ ಕ್ಯೂ, 4-5 ಕ್ಯೂ. ಇದನ್ನು ನೋಡುವಾಗ ನನಗೆ ಅನ್ಸುತ್ತೆ ಇಷ್ಟು ಕಷ್ಟದಲ್ಲಿ ಕೂಡ ಚಿನ್ನ ತಗೊಳ್ತಾರಲ್ವಾ ಇಲ್ಲಿ ಬಂದು. ನಿಂತ್ಕೊಳ್ಳಿಕ್ಕೆ, ಕೂತ್ಕೊಳ್ಳಿಕ್ಕೆ, ಮಾತಾಡ್ಲಿಕ್ಕೆ ಯಾವುದಕ್ಕೂ ಅಲ್ಲಿ ಜಾಗ ಇಲ್ಲ. ಅದಕ್ಕೆ ಅದನ್ನು ನೋಡಿದ ಮೇಲೆ ನನಗೆ ನಿಜವಾಗ್ಲೂ ಅದು ಐ ರಿಯಲೈಸ್ಡ್ ಚಿನ್ನ ಅಂತ ಹೇಳುವಂಥದ್ದು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗಿದೆ. ಅದು ಚಿನ್ನದ ರೇಟ್ ಎಷ್ಟೇ ಮೇಲೆ ಹೋಗ್ಲಿ, ಎಷ್ಟು ಕೆಳಗೆ ಹೋಗ್ಲಿ, ತಗೊಳ್ಳುವವರು ತಗೊಳ್ತಾರೆ. ಅದಕ್ಕೆ ನಾವಿಲ್ಲಿರುವ ಎಲ್ಲರೂ ನಾವು ಉದಾಹರಣೆ. ಹಾಗಾಗಿ ನಾನು ನಿಮಗೆ ಮೊಳಿಯದವರಿಗೆ, ಮೊಳಿಯದ ಮ್ಯಾನೇಜ್ಮೆಂಟ್ ಮತ್ತು ಮೊಳಿಯದ ಸಿಬ್ಬಂದಿ ವರ್ಗಕ್ಕೆ ಮತ್ತು ಇದರ ಗ್ರಾಹಕರೆಲ್ಲರಿಗೂ ಶುಭಾಶಯಗಳನ್ನು ಬಯಸ್ತಾ ಒಂದೇ ಒಂದು ವಾಕ್ಯ ಹೇಳಬೇಕು. ಚೆನ್ನೈಯ GRT ಜ್ಯುವೆಲ್ಲರಿ ಹೇಗುಂಟು ಹಾಗಾಗ್ಲಿ ನಿಮ್ಮ ಮೊಳಿಯ. ಅಲ್ಲಿ ನನಗೆ ಇನ್ನೊಂದು ನೋಡಿದ್ದು, ನೀವು ಇದನ್ನಿಲ್ಲಿ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಅಲ್ಲಿ ನಾವು ಮದುವೆಗೆ ಚಿನ್ನ ತಗೊಂಡಾಗ ಅಲ್ಲಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಒಂದು ದೇವರನ್ನು ಇಟ್ಟಿದ್ದಾರೆ ಅಲ್ಲಿ. ಆ ದೇವರ ಮುಂದೆ ಅದನ್ನಿಟ್ಟು ಒಂದು ಪೂಜೆ ಮಾಡಿದ ಹಾಗೆ ಒಂದು ಸಣ್ಣ ಶಾಸ್ತ್ರ ಮಾಡಿ ಕೊಡ್ತಾರೆ. ಅದನ್ನು ನೋಡಿದಾಗ ನಮಗೆ ಅನಿಸಿತು ಒಬ್ಬ ಕಸ್ಟಮರ್ಸ್ಗೆ ಎಷ್ಟು ಅಪೀಲ್ ಆಗ್ತದೆ ಅಂತ. ಮೊಳಿಯದ ಬಗ್ಗೆ ತುಂಬಾ ಜನರು ಒಳ್ಳೆ ಮಾತುಗಳು, ಒಳ್ಳೆ ವಿಷಯಗಳನ್ನು ಹೇಳಿದ್ದೀರಿ. ಕೇಳಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅಶ್ವಿನಿ ನನ್ನ ಬೆಸ್ಟ್ ಫ್ರೆಂಡ್. ಇಲ್ಲಿರುವ ಗ್ರಾಹಕರನ್ನು ನೋಡಿದಾಗ ಗೊತ್ತಾಗ್ತದೆ ಇಷ್ಟು ಜನರು ಇವತ್ತು ಕೂತಿದ್ದೀರಿ. ನಿಮಗೆಲ್ಲರಿಗೂ ಮೊಳಿಯದ ಬಗ್ಗೆ ಎಷ್ಟು ಒಳ್ಳೆ ಬಾಂಧವ್ಯ ಮತ್ತು ಎಷ್ಟು ಒಳ್ಳೆ ಸಂಬಂಧ ಉಂಟು ಅಂತ ಹೇಳುವಂತದ್ದು. ಹಾಗಾಗಿ ನಿಮ್ಮ ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ, ಈ ರೀತಿಯ ಒಂದಷ್ಟು ಹಬ್ಬಗಳು, ಒಂದಷ್ಟು ಉತ್ಸವಗಳು ನಿಮ್ಮ ಕಡೆಯಿಂದ ನಡೀಲಿ, ಗ್ರಾಹಕರು ಸದಾ ತುಂಬಿ ತುಳುಕ್ತಾ ಇರ್ಲಿ. ಬಂದು ಇಲ್ಲಿ ಚಿನ್ನವನ್ನು ಖರೀದಿ ಮಾಡಿದ ಗ್ರಾಹಕರೆಲ್ಲರಿಗೂ ಶುಭವಾಗ್ಲಿ. ಸಿಬ್ಬಂದಿ ವರ್ಗಕ್ಕೂ ಅಷ್ಟೇ ಎಲ್ಲರಿಗೂ ಶುಭಾಶಯಗಳು. ನವರಾತ್ರಿಯ ಶುಭಾಶಯಗಳು ಮತ್ತೊಮ್ಮೆ. ಧನ್ಯವಾದಗಳು. ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಂಡು ಈ ಸಲದ ವಿಶೇಷತೆಯನ್ನು ನಾವು ತರುವಲ್ಲಿ ಯಶಸ್ವಿಯಾಗಿದ್ದೇವೆ. ಇದೀಗ ಹಬ್ಬಗಳ ಸಮಯ. ನಾಗರ ಪಂಚಮಿಯಿಂದ ಹಿಡಿದು ಈಗ ಗಣೇಶೋತ್ಸವ ಆಗಿ ಈಗ ನವರಾತ್ರಿ, ಇನ್ನೀಗ ದೀಪಾವಳಿ ಬರ್ತಾ ಇದೆ. ಸೊ ಈಗ ಇನ್ನು ನಾವು ಸಂಭ್ರಮಾಚರಣೆ ಮಾಡುವಂತಹ ಸಮಯ. ಈಗ ಲಲಿತಾ ಅವರು ಹೇಳಿದ ಹಾಗೆ ಚಿನ್ನ ಅಂತ ಹೇಳಿದ್ರೆ ಶುಭ. ಯಾವಾಗ ನಾವು ಸಂಭ್ರಮಾಚರಣೆ ಮಾಡ್ತೇವೋ ಆಗ ಶುಭವಾದನ್ನ ಮನೆಗೆ ತಗೊಂಡು ಹೋಗ್ಬೇಕು. ಜಗತ್ತಲ್ಲಿ ಎರಡೇ ವಿಷಯ ನಮಗೆ ಉಪಯೋಗ ಮಾಡಿದ ಮೇಲೂ ಸಹ ಅದರ ಮೌಲ್ಯ ಜಾಸ್ತಿ ಆಗೋದು. ಒಂದು ಚಿನ್ನ, ಇನ್ನೊಂದು ಇದು ಭೂಮಿ. ನೀವು ಅದನ್ನು ಉಪಯೋಗ ಮಾಡಿದ ಮೇಲೂ ಸಹ ಅದರದ್ದು ಮೌಲ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಆದರೆ ಚಿನ್ನದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನೀವು ಸಣ್ಣ ಸಣ್ಣ ಅಮೌಂಟ್ ಅಲ್ಲೂ ತಗೊಳ್ಬಹುದು, ಮತ್ತೆ ಯಾವುದೇ ಸಮಯದಲ್ಲಿ ಅದನ್ನು ಪುನಃ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು. ಅಂದ್ರೆ ಚಿನ್ನ ಅಂದ್ರೆ ಎನಿವೇರ್ ಮನಿ ಮತ್ತು ಎನಿ ಟೈಮ್ ಮನಿ. ಅಂದ್ರೆ ನೀವು 1000 ವರ್ಷದ ಹಿಂದೆ ಸಹ ನಿಮಗೆ ಚಿನ್ನಕ್ಕೆ ವ್ಯಾಲ್ಯೂ ಇತ್ತು, ಇನ್ನು 1000 ವರ್ಷ ಕಳೆದ್ರೂ ಸಹ ಚಿನ್ನಕ್ಕೆ ವ್ಯಾಲ್ಯೂ ಇರ್ತದೆ. ಎನಿ ಟೈಮ್ ಮನಿ. ಎನಿ ವೇರ್ ಮನಿ ಅಂದ್ರೆ ನೀವು ಇಲ್ಲಿ ಇದ್ದ ಚಿನ್ನವನ್ನು ಅಮೆರಿಕಕ್ಕೆ ತಗೊಂಡೋಗಿ ಕೊಟ್ಟರು ಏನೋ ಒಂದು ವ್ಯಾಲ್ಯೂ ಸಿಗ್ತದೆ, ಸ್ವಲ್ಪ ಹೆಚ್ಚು ಕಮ್ಮಿ. ಆಫ್ರಿಕಾಕ್ಕೆ ಹೋದ್ರೂ ಸಿಗ್ತದೆ, ಜಪಾನಿಗೆ ಹೋದ್ರೂ ಸಿಗ್ತದೆ, ಚೈನಾಕ್ಕೆ ಹೋದ್ರೂ ಸಿಗ್ತದೆ ನಿಮಗೆ. ಆದ್ರೆ ಜಾಗದಲ್ಲಿ ಒಂದು ಲಿಮಿಟೇಷನ್ ಉಂಟು. ಪುತ್ತೂರು ಜಾಗವನ್ನು ನೀವು ಪುತ್ತೂರಲ್ಲಿ ಸೇಲ್ ಮಾಡಬೇಕು, ಬೇರೆ ಕಡೆ ಹೋಗಿ ಸೇಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗೆ ಭೂಮಿಯಿಂದ ಚಿನ್ನಕ್ಕೆ ಒಂದು ಮೌಲ್ಯ ಜಾಸ್ತಿ ಅಂತ ನನ್ನ ಒಂದು ಅಭಿಪ್ರಾಯ. ಎನಿ ವೇರ್ ಮನಿ, ಎನಿ ಟೈಮ್ ಮನಿ. ಸೊ ನಾನು ಚಿನ್ನದ ಬಿಸ್ನೆಸ್ಗೆ ಎಂಟರ್ ಆಗುವಾಗ 2095-2000 ಇಸವಿಯಲ್ಲಿ 100 ರೂಪಾಯಿ ಇತ್ತು. ಈಗ ಆಗ ಒಂದು ಪವನಿಗೆ 3200 ಇತ್ತು. ಈಗ ಗ್ರಾಮಿಗೆ 7000 ಕಳೆದಿದೆ. ಸೊ ನೀವು ಯೋಚನೆ ಮಾಡ್ಬೋದು ಎಷ್ಟು ಚಿನ್ನದ ಬೆಲೆ ಏರಿದೆ ಅಂತ.
ಹಾಗೆ ಇನ್ನು ಮುಂದೆ ಸಹ ಇರ್ತದೆ. ನಾವು ಇರುದಿಲ್ಲ ಈಗ ತುಂಬಾ ಜಾಸ್ತಿ ಆಯ್ತು ಅಂತ ಎನಿಸುದು. ಬಟ್ ಇನ್ನೊಂದು 10 ವರ್ಷ ಕಳೆಯುವಾಗ 7,000 ರೂಪಾಯಿ ಇತ್ತ, ಈಗ 15,000 ಆಗಿದೆ ಅಂತೇಳಿ ನಾವು ಯೋಚನೆ ಮಾಡ್ತೇವೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಚಿನ್ನವನ್ನು ಸಂಭ್ರಮಾಚರಣೆ ಒಟ್ಟಿಗೆ ತಗೊಳ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಪ್ರತಿ ವರ್ಷ 2 ಸಾರಿ, ಈಗ ಪ್ರವೀಣ್ ಅವರು ಹೇಳಿದ ಹಾಗೆ 2 ಸಾರಿ ಚಿನ್ನೋತ್ಸವ ನಡೆಸ್ತೇವೆ. ಬಹಳಷ್ಟು ಕಲೆಕ್ಷನ್ ಇರ್ತದೆ ಇದರಲ್ಲಿ. ಈ ವರ್ಷ ನಮ್ಮ ಟರ್ಕಿ ರೂಬಿ ಡಿಸೈನ್ಸ್ ಇದೆ, ಡೈಮಂಡ್ಸ್ ನೀವು ನೋಡಿದ ಹಾಗೆ ಕೃಷ್ಣ ಮತ್ತು ಅಮೂಲ್ಯದ್ದು ಸಾಧಾರಣ 1,200ಕ್ಕೂ ಜಾಸ್ತಿ ಡಿಸೈನ್ ಇದೆ. ಬಹಳ ಚೆನ್ನಾಗಿ ಡೈಮಂಡ್ ಫೆಸ್ಟ್ ಮತ್ತೆ ಚಿನ್ನೋತ್ಸವ ಒಟ್ಟೊಟ್ಟಿಗೆ ಈಗ ನಡೀತಾ ಇದೆ. ಲೈಟ್ ವೆಯ್ಟ್ 1/2 ಗ್ರಾಮಿಂದ ನಿಮಗೆ ಇರುವಂತಹ ನೆಕ್ಲೆಸ್ಗಳು ಇದೆ. ಆಂಟಿಕ್ ಸಿಲ್ವರ್ ಕಂಬಿಗೆ ಮತ್ತೆ ಕಾಫಿ ಕಪ್ಸ್, ಟ್ರೇಸ್, ಆಂಟಿಕ್ ದೇವರ ಸಾಹಿತ್ಯ, ದೇವರ ಚಿತ್ರ ಇರುವ ಉಂಗುರಗಳು, ಪೆಂಡೆಂಟ್, ಹೀಗೆ ಹಲವಾರು ವಿಷಯಗಳು ಈ ಚಿನ್ನೋತ್ಸವದಲ್ಲಿ ಬಂದಿದೆ. ಗ್ರಾಹಕರು ಇದರ ಉಪಯೋಗವನ್ನು ಪಡೆದುಕೊಂಡು ಈ ಹಬ್ಬವನ್ನ ಲಕ್ಷ್ಮಿ ಇವರೊಂದಿಗೆ ಸಂಭ್ರಮಾಚರಣೆಯನ್ನ ನಡೆಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮುಖ್ಯ ಅತಿಥಿಗಳು ಅವರ ಖರೀದಿಯನ್ನು, ಅವರ ಆಭರಣವನ್ನು ಹಸ್ತಾಂತರ ಮಾಡಬೇಕು, ಅವರ ಫ್ಯಾಮಿಲಿ ಹತ್ರ ಸೇರ್ಕೊಳ್ಬೇಕು ಅಂತ ಹೇಳಿದ್ರು. ಅದೇ ರೀತಿ ಗಣೇಶ್ ಭಟ್ ಅವರ ಫ್ಯಾಮಿಲಿ ಕೂಡ ಇದ್ದಾರೆ. ಅವರಿಗೂ ಅವರ ಪ್ರಥಮ ಖರೀದಿಯ ಇಂದಿನ ಚಿನ್ನೋತ್ಸವದ ಪ್ರಥಮ ಗ್ರಾಹಕರಾಗಿ ಅವರ ಆಭರಣವನ್ನು ಅವರಿಗೆ ಹಸ್ತಾಂತರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ನೀದ ಪಮಗರಿ ಪಾಪ ಮಮ ಪಾಪ ಮಪ ದನಿದ ಪಮಗರಿ ಗಜ ರೆ ಮ ಪಾಪ ಮಮ ಪಾಪ ಮಪ ದನಿದ ಪಮಗರಿ ಗಜ ಸರಿ ಮಗರಿ ಮಮ ನೀರ ಮಮ ನಿ ಸರಿ ಮಗರಿ ಸನಿದ ಪಮಗರಿ ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ನಾನು ಸುಹಾಸ್ ಮರಿಕೆ ಅಂತ. ಮುಳಿಯದ ಚಿನ್ನೋತ್ಸವದಲ್ಲಿ ಇವತ್ತಿದ್ದೇವೆ. ಭಾಳ ಒಂದು ಸುಂದರವಾದ ಕಾರ್ಯಕ್ರಮ, ಒಳ್ಳೆಯ ಕಲೆಕ್ಷನ್, ತುಂಬ ಹೊಸತನದೊಂದಿಗೆ ಹೊಸ ಕಲೆಕ್ಷನ್ನೊಂದಿಗೆ ಈ ಸತಿ ಚಿನ್ನೋತ್ಸವದಲ್ಲಿ ಬಂದಿದ್ದಾರೆ ಮುಳಿಯ ಸಂಸ್ಥೆಯವರು. ಖುಷಿ ಆಗ್ತದೆ ನೋಡುವಾಗ. ನೋಡಿದ್ದೆಲ್ಲ ಬೇಕು ಅಂತ ಹೇಳೋ ಒಂದು ಆಸೆ ಆಗ್ತದೆ. ಬಟ್ ಇವತ್ತು ಬೇರೆ ಹೊಸ ಒಂದು ಅವರ ಡೈಮಂಡ್ಸ್ ಇರ್ಬೋದು ಅಥವಾ ಚಿನ್ನದಲ್ಲಿ ಹೊಸತನದೊಂದಿಗೆ ಚಿನ್ನೋತ್ಸವ ಬಂದಿದೆ. ಹಾಗೆ ಎಲ್ಲ ಪುತ್ತೂರಿನ ಗ್ರಾಹಕರು, ಪುತ್ತೂರಿನವರು, ಪರವೂರಿನವರು ಎಲ್ಲರೂ ಬರಬೇಕು. ನವರಾತ್ರಿಯ ಸಂದರ್ಭ, ಮನೆಗೆ ಚಿನ್ನ ಬಂದರೆ ಒಂದು ಶುಭ ಸೂಚಕ ಆಗಿರ್ತದೆ. ಹಾಗೆ ಭಾಳ ಖುಷಿ ಆಗ್ತದೆ ಚಿನ್ನೋತ್ಸವದಲ್ಲಿ ಚಿನ್ನದ ಒಂದು ಕಲೆಕ್ಷನನ್ನು ನೋಡೋದೇ ಒಂದು ಸಂತೋಷ. ಧನ್ಯವಾದ. ಹೆಸರು ಲಲಿತಾ ಭಟ್. ಈ ಒಂದು ನವರಾತ್ರಿಯ ಶುಭ ಸಂದರ್ಭದಲ್ಲಿಯೇ ಮುಳಿಯದ ಚಿನ್ನೋತ್ಸವವೂ ನಡೆದಿದೆ. ಈ ಶುಭ ಸಂದರ್ಭದಲ್ಲಿ ಈ ಚಿನ್ನೋತ್ಸವದಲ್ಲಿ ಬಂದ ಗ್ರಾಹಕರು ಎಲ್ಲರೂ ಅತ್ಯಂತ ತೃಪ್ತಿದಾಯಕವಾಗಿ ಈ ಹಬ್ಬವನ್ನು ಅನುಭವಿಸಲಿ ಅಂತ ನನ್ನ ಹಾರೈಕೆ. ಅದೇ ರೀತಿ ಇಲ್ಲಿರುವ ಎಷ್ಟು ಗ್ರಾಹಕರಿಗೆ ಇರುವ ತೃಪ್ತಿ, ಅವರಿಂದ ಕೇಳಿದಂತಹ ಒಳ್ಳೆ ಮಾತುಗಳನ್ನು ನೋಡಿ ಮುಳಿಯಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗುವುದು ಖಂಡಿತ. ಎಲ್ಲರೂ ಕೂಡ ಶುಭ ಸಂದರ್ಭಗಳಲ್ಲಿ ಚಿನ್ನವನ್ನು ಇಲ್ಲಿ ಮುಳಿಯದಿಂದ ಪಡೆದುಕೊಂಡು ಅದೇ ರೀತಿ ಸಂದರ್ಭಗಳನ್ನು ಅತ್ಯಂತ ಖುಷಿಯಿಂದ ಅನುಭವಿಸಿ ಆನಂದಿಸಿ ಅಂತ ನನ್ನ ಹಾರೈಕೆ. ಚಿನ್ನೋತ್ಸವವನ್ನು ಈ ನವರಾತ್ರಿಯಲ್ಲಿ ಎಲ್ಲರೂ ಸದುಪಯೋಗಪಡಿಸ್ಕೊಳ್ಳಿ. ಬಂಗಾರದ ವ್ಯವಹಾರದಲ್ಲಿ ಅತ್ಯಂತ ನಂಬುಗೆಯ ಸಂಸ್ಥೆಯಾಗಿ ಬೆಳೆದಿರುವಂಥ ಮುಳಿಯ ಜ್ಯುವೆಲರ್ಸಿಗೆ ನಾವು ಈಗ 3ನೇ ತಲೆಮಾರಿನ ಗ್ರಾಹಕರಾಗಿದ್ದೇವೆ. ಇದೇ ನಂಬುಗೆಯನ್ನು ಇಟ್ಟುಕೊಂಡು ಅವರು ಇನ್ನು ಮುಂದಕ್ಕೆ ಅತ್ಯಂತ ಉತ್ತಮವಾಗಿ ಬೆಳಗಲಿ ಅಂತೇಳಿ ನಾನು ಆಶಿಸ್ತೇನೆ. ಮುಳಿಯದ ಬಗ್ಗೆ ಹೇಳಬೇಕು ಅಂತ ಏನಿಲ್ಲ, ಎಲ್ಲರಿಗೂ ಗೊತ್ತಿದ್ದದೆ. ಎಲ್ಲಿ ಹೋದರೂ ಮುಳಿಯ ಕಾಣ್ತಾ ಇದೆ. ನಮ್ಮ ಭಾವನೆಗಳು ಹೇಗುಂಟು ಅದೇ ರೀತಿ ಅವರು ಜ್ಯುವೆಲ್ಸನ್ನು ಮಾಡಿಕೊಡ್ತಾ ಇದ್ದಾರೆ. ಅದು ಖುಷಿ. ಆದ ಕಾರಣ ಮುಳಿಯ ಹೇಳೋದು ಚಿನ್ನ ಅಂದರೆ ಮುಳಿಯ. ಗ್ರಾಹಕರಿಗೂ ನಮನಗಳು. ಎಂದಿನಂತೆ ಚಿನ್ನೋತ್ಸವ ಪುನಃ ಬಂದಿದೆ. ವರ್ಷಕ್ಕೆ 2 ಸಾರಿ ನಡೆಯುವಂಥ ಚಿನ್ನೋತ್ಸವ. ಇದೀಗ ಹಬ್ಬಗಳ ಸಮಯ.
ಹಬ್ಬಗಳ ಸಂಭ್ರಮಾಚರಣೆಯನ್ನು ಲಕ್ಷ್ಮಿಯನ್ನು ಮನೆಗೆ ಕರೆದು ತಂದು ಆಚರಿಸಬೇಕು ಅಂತ ಹಿರಿಯರು ಹೇಳ್ತಾರೆ. ಚಿನ್ನ ಅಂತ ಹೇಳಿದರೆ ಲಕ್ಷ್ಮಿ. ಆ ನಿಟ್ಟಿನಲ್ಲಿ ಈಗ ಬಹಳಷ್ಟು ಹೊಸ ಹೊಸ ಡಿಸೈನ್ಗಳು ಇಲ್ಲಿದೆ. ಟರ್ಕಿ ಆಭರಣಗಳಿದೆ. ಹಾಗೆ ಲೈಟ್ ವೆಯ್ಟ್ ಆಭರಣಗಳಿದೆ. ಗ್ರಾಹಕರು ಇದರ ಬೆನಿಫಿಟನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ